ಸಿದ್ದರಾಮಯ್ಯ ಕೊನೆಗೂ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಮೊನ್ನೆ ದಿವಸ ಸಿದ್ದರಾಮಯ್ಯ ರಾಜೀನಾಮೆ ಏನು ಕೊಡೋಕ್ಕೆ ರಾಜಭವನಿಗೆ ಲೋಕಭವನಕ್ಕೆ ಹೋಗಿದ್ರೋ ಆವಾಗ ಅಲ್ಲಿ ರಾಜ್ಯಪಾಲರು ಇರಲಿಲ್ಲ. ಆದರೂ ಕೂಡ ಅವರಿಗೆ ಮೇಲಿಂದ ಹೈಕಮಾಂಡಿಂದ ಆರ್ಡರ್ ಇತ್ತು. ಯಾಕಂದರೆ ಅವತ್ತೇ ಎಲ್ಲ ಮುಗಿಬೇಕಾಗಿತ್ತು. ಅವರು ವಾಪಸ್ಸು ಡೆಲ್ಲಿಗೆ ಕೂಡ ಹೋಗಬೇಕಾಗಿತ್ತು. ಹೀಗಾಗಿ ತರಾತುರಿಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದಾರೆ. ನೋಡಿ, ಹಿಂದೆ ರಾಜೀನಾಮೆ ಕೊಡಿ ಅಂದರೂ ರಾಜ್ಯಪಾಲರು ಇದ್ದರೂ ಕೂಡ ಯಾರೂ ಕೊಡ್ತಿರಲಿಲ್ಲ. ಆದರೆ ಇವತ್ತು ರಾಜ್ಯಪಾಲ ಇಲ್ಲರ ತಗೊಳ್ಳಿ ರಾಜೀನಾಮೆ ಅಂತ ಕೊಟ್ಟು ಬಂದಿದ್ದಾರೆ. ಇದಕ್ಕೇನು ಕಾರಣ ಇರ್ಬೋದು ಅಂತ ಹಲವಾರು ಜನ ಹಲವಾರು ಥರ ಯೋಚನೆಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಇದರ ಹಿಂದೆ ಒಬ್ಬ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅಂತ ಈಗ ಒಂದು ಸುದ್ದಿ ಹೊರಗೆ ಬರ್ತಾ ಇದೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಒಂದು 6 ತಿಂಗಳ ಹಿಂದೆಯೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನಿಮಗೆ ಗೊತ್ತಿರ್ಬೋದು, ಯಾವಾಗ 2023ರಲ್ಲಿ ಏನು ಇವರು ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು. 130ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದರು. ಆವಾಗ ಸುಮಾರು 15 ದಿವಸ ಜಟಾಪಟಿ ನಡೆದಿತ್ತು. ಯಾವುದಕ್ಕೆ? CM ಯಾರು ಅಂತ. ನ್ಯಾಷನಲ್ ಲೆವೆಲಲ್ಲಿ ಕೂಡ ಇದು ಸುದ್ದಿಯಾಗಿತ್ತು. ಯಾಕಂದರೆ ಕರ್ನಾಟಕಕ್ಕೆ ಆ ಸಮಯದಲ್ಲಿ 15 ದಿವಸ CM ಇಲ್ಲ, ಮುಖ್ಯಮಂತ್ರಿನೇ ಇಲ್ಲ. CM ನಾನಾಗಬೇಕು ನೀನಾಗಬೇಕು ಅಂತ ಇಬ್ಬರು ಪಟ್ಟು ಹಿಡಿದಿದ್ರು. ಯಾರಪ್ಪ ಅಂದರೆ DKC ಆ್ಯಂಡ್ ಸಿದ್ದರಾಮಯ್ಯ. 15 ದಿವಸ ಒಳಗೆ ಗುದ್ದಾಟಗಳನ್ನು ಮಾಡಿ ಏನೇನೋ ಕಸತ್ತು ಮಾಡಿ ನಮ್ಮ MLAಗಳು ಅಷ್ಟು ನನ್ನ ಜೊತೆ ಇದ್ದಾರೆ, MLAಗಳು ನನ್ನ ಜೊತೆ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಹತ್ರ MLAಗಳೇ ಇಲ್ಲ, 2-3 ಚೇಲಾಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ನನ್ನ ಹತ್ರ ಹೆಚ್ಚು ಕಡಿಮೆ 120ಕ್ಕಿಂತ ಹೆಚ್ಚು ಏನೋ MLAಗಳಿದ್ದಾರೆ ಅಂತ ಜಟಾಪಟಿ ಮಾಡಿ ಸಿದ್ದರಾಮಯ್ಯ ಕೊನೆಗೂ ಆ ಒಂದು ಯುದ್ಧನ ಆ ಮಟ್ಟಿಗೆ ಗೆದ್ದಿದ್ದಾಯಿತು. ಆದರೆ ಏನಾಗಿತ್ತಪ್ಪ ಅಂದರೆ ಕಾಂಪ್ರಮೈಸ್. ನೋಡಿ, ನಾನು ಸೀನಿಯರ್, ನಂದು ಮುಗಿದೋಯ್ತು, ಇದು ನನ್ನ ಕೊನೆ ಎಲೆಕ್ಷನ್ನು, ಕೊನೆಯ ಬಾರಿಗೆ ನನಗೊಂದು ಸಾರಿ ಮುಖ್ಯಮಂತ್ರಿ ಆಗೋಕ್ಕೆ ಚಾನ್ಸ್ ಕೊಟ್ಬಿಡಿ, ಪೂರ್ತಿ ಕೊಡಬೇಡಿ, 5 ವರ್ಷ ಬೇಡ, ನನಗೆ 2 ವರ್ಷ ಅಂದರೆ 2.5 ವರ್ಷ ಕೊಡಿ, ಅರ್ಧ ನಾನು ಅರ್ಧ DKC. ಇಷ್ಟೆಲ್ಲ ಒಳ ಒಪ್ಪಂದಗಳು ಅಲ್ಲಿ ಆಗಿದ್ದು. ಡೀಲ್ 4 ಜನ ವಿಟ್ನೆಸ್ ಆಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಆಗಿದ್ದರು ಸುತ ಅವರು ಡೋರ್ ಹೊರಗೆ ಇದ್ದರು. ನೋಡಿ ಹೈಕಮಾಂಡ್ ಪರಿಸ್ಥಿತಿ ಏನೋ ಈ ಕಾಂಗ್ರೆಸ್ಸಲ್ಲಿ ಯಾವ ಥರ ಇದೆ ಅಂತ ಹೇಳೋಕ್ಕೆ, ಮುಖ ತೋರ್ಸೋಕ್ಕೆ ಒಬ್ಬನು ಪ್ರೆಸಿಡೆಂಟು, ಆದರೆ ಪ್ರೆಸಿಡೆಂಟ್ ಒಳಗಡೆನೇ ಬೇರೆ. ಹಿಂದೆ ನಮ್ಮ ದೇಶದಲ್ಲೂ ಇದೇ ನಡೆದಿದ್ದು. ಪಾಪ ಮನಮೋಹನ್ ಸಿಂಗು ಯಾವತ್ತೂ ಮಾತಾಡಲೇ ಇಲ್ಲ. ಹೆಸರಿಗೆ ಅವರು PM ಆಗಿದ್ದರು, ಆದರೆ ನಿಜಕ್ಕೂ PM ಆಗಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾ, 4 ಜನ PMಗಳಿದ್ರು. ಆವಾಗ ಹೆಸರಿಗೆ ನಮ್ಮ ಮನಮೋಹನ್ ಸಿಂಗ್ PM ಆಗಿದ್ದರು. ಅದೇ ಥರ ಮಲ್ಲಿಕಾರ್ಜುನ್ ಏನೋ ನಮ್ಮ ಖರ್ಗೆ ಅವ್ರ ಸಾಹೇಬ್ರದ್ದು ಕತೆ ಹಾಗೆ ಇದೆ. ಹೆಸರಿಗೆ ಪಾಪ ಏನೋ ಹೈಕಮಾಂಡು, ಏನು ಕಮಾಂಡೇ ಇಲ್ಲ ಪಾರ್ಟಿ ಮೇಲೆ. ಅಂದರೆ ಇವರಂದರೆ ಈ ಯಾವುದೋ ದೊಡ್ಡ ಮಂತ್ರಿ ಎದುರು ಮುಂದೆ ಡೋರ್ ಹೊರಗಡೆ ಒಬ್ಬರು ಕೀಪರ್ ಕೂತ್ಕೊಂಡಿರ್ತಾರಲ್ಲ ಡೋರ್ ಓಪನ್ ಮಾಡೋಕ್ಕೆ, ನಾನೇ ಹೈಕಮಾಂಡ್ ಏನು ಬೇಕು ಹೇಳಿ ಆ ಕೆಲಸನ ಒಳಗೋಗಿ ಮಾತಾಡಿ, ಇಷ್ಟೇ. ಕಾಂಗ್ರೆಸ್ನ ಕೀಪರ್ ಅಂತಲೇ ಹೇಳ್ಬೋದು. ಇದನ್ನು ಅವ್ರನ್ನ ಎಲ್ಲೂ ಕಂಡು ಮಾಡ್ತಾಯಿಲ್ಲ. ಬಟ್ ಪರಿಸ್ಥಿತಿ ಹಾಗಿದೆ ಕಾಂಗ್ರೆಸ್ದು. ಅದು ಖರ್ಗೆ ಅಂತವರಲ್ಲ, ಯಾರು ಬೇಕಾದರೂ ಆಗಲಿ ಅದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಖರ್ಗೆ ಸಾಹೇಬರಾಗಿದ್ದಾರೆ, ಅದು ನಡೀತಾ ಇದೆ. ನೋಡಿ, ಇದೇ ಕಥೆ ಆಗಿರೋದು. 3 ವರ್ಷ ಹಿಂದೆ 2023ರಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ ಆ್ಯಂಡ್ ಸೋನಿಯಾ ಗಾಂಧಿ, ಈ 4 ಜನ ನಡುವೆ ಇದು ಡೀಲ್ ಆಗಿದೆ. ಮತ್ತು ಡೀಲ್ ಗೊತ್ತಿರೋದು ಈ 4 ಜನಕ್ಕೆ, ಬೇರೆ ಯಾರಿಗೂ ಗೊತ್ತಿಲ್ಲ. ದೇವರಾಣೆ, ಯಾರಿಗಾದರೂ ನನಗೆ ಗೊತ್ತು, ಇದು ನಿನಗೆ ಗೊತ್ತು, ಖರ್ಗೆದವರು ಸಾಹೇಬರಿಗೆ ನನಗೆ ಗೊತ್ತು ಅಂತ ಹೇಳಿದ್ರೆ ಸುಳ್ಳು, ಅವ್ರಿಗೂ ಗೊತ್ತಿಲ್ಲ ಪಾಪ. ಆ ಲೆವೆಲ್ಲಿಗೆ ಡೀಲ್ ಆಗಿತ್ತು. ಕ್ಲೋಸ್ಡ್ ರೂಮ್ ಒಳಗೆ ಈ ಡೀಲ್ ಆಗಿತ್ತು. ಅದು ಅಲ್ಲೇ ಕ್ರಿಯೇಟ್ ಆಗಿದ್ದು. ರಾಹುಲ್ ಗಾಂಧಿ ಮಾತು ಕೊಟ್ಟಿದ್ದರು, ಆಯಿತು 2.5 ವರ್ಷ ಆದಮೇಲೆ ಅವ್ರು ಬಿಟ್ಕೊಡ್ತಾರೆ, ನೀನು ನೆಕ್ಸ್ಟ್
2.5 ವರ್ಷಕ್ಕಿಂತ 2 ವರ್ಷ ಆದಮೇಲೆ ಶುರು ಆಗೋಗಿತ್ತು. ಇನ್ನೇನು 6 ತಿಂಗಳಿಗೆ ನಾನು ನೆಕ್ಸ್ಟು ಮುಖ್ಯಮಂತ್ರಿ ಆಗ್ತೀನಿ ಅಂತ. 1 ತಿಂಗಳೋಯ್ತು, 2 ತಿಂಗಳೋಯ್ತು, 3 ತಿಂಗಳೋಯ್ತು. ಈ ನಡುವೆ ಏನೋ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದೇನೋ, ಅಮಿತ್ ಶಾ ಅವ್ರ ಜೊತೆ ಈಶಾ ಫೌಂಡೇಶನಲ್ಲಿ ಒಬ್ಬರನ್ನೊಬ್ಬರು ಏನೋ ಆಲಿಂಗನ ಮಾಡ್ಕೊಂಡಿದ್ದೇನೋ, ಮಾತುಗಳು ಆಡಿದ್ದೇನೋ, ಮೋದಿ ಜೊತೆ ಓಡಾಡಿದ್ದೇನೋ, ಎಲ್ಲ ಆಗೋಗಿತ್ತು. ಅಸೆಂಬ್ಲಿಯಲ್ಲಿ RSS ಗೀತೆ ಕೂಡ ಹಾಡಿದ್ದಾಯಿತು. ಎಲ್ಲೋ ಒಂದು ಕಡೆ ಒಂದು ಧಮಕಿ ಕೊಡೋ ಥರ, ವಾರ್ನಿಂಗ್ ಕೊಡೋ ಥರ, ನನಗೆ ಕೊಡಲಿಲ್ಲ ಅಂದರೆ ನಾನು ಆ ಕಡೆ ಹೋಗ್ತೀನಿ, ನನಗೆ ಕಾಯ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಉಂಟಾದಾಗ ಸಿದ್ದರಾಮಯ್ಯ ಮಾತ್ರ ಬಿಡೋಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯ ಬಿಡೋಕ್ಕೆ ರೆಡಿ ಇಲ್ಲ ಅಂದಾಗ ಕೊನೆಗೆ ಯಾರು ಅವರನ್ನು ಮನವೊಲಿಸಿದರು? ಏನು ಯತೀಂದ್ರ ಸಿದ್ದರಾಮಯ್ಯ ಮನವೊಲಿಸಿದ್ರ, ಅಥವಾ ಏನೋ ಖರ್ಗೆ ಅವರು ಮನವೊಲಿಸಿದ್ರ, ಅಥವಾ MB ಪಾಟೀಲ್ ಮನವೊಲಿಸಿದ್ರ, ಸಂತೋಷ್ ಲಾಡ್ ಮನವೊಲಿಸಿದ್ರ, ಅಥವಾ ಮರಿ ಖರ್ಗೆ ಏನೋ ಮನವೊಲಿಸಿದ್ರ? ಯಾರು ಮನವೊಲಿಸಿದ್ರು ಹಾಗಾದರೆ? ಹೌದು ಸ್ನೇಹಿತರೆ, ಅವರ ಜೊತೆಗೆ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಜಮೀರ್ ಅಹ್ಮದ್ ಅಲ್ಲ, KJ ಜಾರ್ಜ್. ಹೌದು, ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಈ ಪೋಸ್ಟರ್ನ ಬಿಟ್ಕೊಡೋಕ್ಕೆ ರೆಡಿನೇ ಇರಲಿಲ್ಲ. ನನ್ನ ಮಾತು ಕೇಳಿ, ರೆಡಿನೇ ಇರಲಿಲ್ಲ. ಏನು ಹಿಂದಿನ ದಿವಸವರೆಗೂ ಕೂಡ ರೆಡಿ ಇರಲಿಲ್ಲ. ಕೊನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಅದು ಡಿಸೈಡ್ ಆಗಿ ಹೋಗಿತ್ತು, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳೋಕ್ಕೇ ಕರೆದಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗು. ಆದರೆ ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷದಲ್ಲಿ KJ ಜಾರ್ಜ್ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿದ್ದಾರೆ. ಈ ಥರ ಮಾಡಬೇಡಿ, ನೀವು ನಿಮಗೆ ಕೊನೆಯ ಗಳಿಗೆಯಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಂಡು ಹೋಗಬೇಡಿ, ನೀವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ, ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ನಿರ್ಗಮನ ಆಗಿ, ನಿಮಗೂ ಹೆಸರು ಬರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಹೆಂಗೆ ದೇವರಾಜ ಅರಸು ಹಿಂದಿನ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದ್ರೋ ಅದೇ ಥರ ನಿಮಗೂ ಬರುತ್ತೆ ಹೆಸರು ಅಂತ ಹೇಳಿ ಅವರನ್ನು ಮನವೊಲಿಸಿದ್ದಾರೆ. ಸಿದ್ದರಾಮಯ್ಯಗೆ ಮನಸ್ಸೇ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಕೊನೆಗೆ KJ ಜಾರ್ಜ್ ಅವ್ರಿಗೂ ಕೂಡ ಈ ಅಪ್ಪ ರಾಜೀನಾಮೆ ಕೊಡ್ತಾನೋ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಕೊಡ್ತಾನೋ ಇಲ್ಲೋ ಅನ್ನೋದು ಭರವಸೆ ಇರಲಿಲ್ಲ. ಆವಾಗಲೂ ಕೂಡ ಅವ್ರು ಒಪ್ಕೊಂಡಿರಲಿಲ್ಲ. ಆದರೆ ಯಾವಾಗ ಟೇಬಲ್ ಮೇಲೆ ಬಂದರೋ, ಎಲ್ಲ ಕ್ಯಾಬಿನೆಟ್ ಇತ್ತೋ ಟೇಬಲ್ ಮೇಲೆ, ಅಂದರೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ತಿಂಡಿ ಬಂತು, ಇಡ್ಲಿ ವಡೆ ಎಲ್ಲ ಬಂತು, ಒಳ್ಳೆಯ ಒಂದು ಹೋಟೆಲಿಂದ ತಿಂತ ಅದೇನು ಮನಸ್ಸಲ್ಲೂ ಬಂತೋ ಗೊತ್ತಿಲ್ಲ, ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಅಂತ ಹೇಳಿದ್ದಾರೆ. ನೋಡಿದ್ರ ಸ್ನೇಹಿತರೆ, ಕೊನೆಗೂ ತಮ್ಮ ಮನಸ್ಸನ್ನು ಬದಲಾಯಿಸಿ ರಾಜೀನಾಮೆಯನ್ನು ಕೊಟ್ಟು ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವ ಒಂದು ಹೆಡ್ಲೈನ್ಸ್ನೊಂದಿಗೆ ಈ ಒಂದು ಕದನಕ್ಕೆ ವಿರಾಮ ಬಿದ್ದ ಹಾಗೆ ಆಯಿತು. ಬಟ್ ಗೇಮ್ ಈಸ್ ನಾಟ್ ಓವರ್ ಹಿಯರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸುಮ್ಮನೆ ಕೂಡುವಂತಹ ವ್ಯಕ್ತಿಯಲ್ಲ. ಹಿಂದೆ HD ಕುಮಾರಸ್ವಾಮಿ ಕೂಡ ಮಂತ್ರಿಯಾದಾಗ, ಅಂದರೆ ಮುಖ್ಯಮಂತ್ರಿ ಆದಾಗ ಇಡೀ ಸರ್ಕಾರವನ್ನು ಬೀಳ್ಸೋಕ್ಕೆ ಕುತಂತ್ರ ಮಾಡಿದಂತಹವರೇ ಈ ಸಿದ್ದರಾಮಯ್ಯ. ಯಾಕಂದರೆ ಇವರು ರಾಜಕೀಯದಲ್ಲಿ ಪಳಗಿಬಿಟ್ಟಿದ್ದಾರೆ. ಅವರು ಉಸಿರಾಡೋದೇ ರಾಜಕೀಯ ಅಂದಮೇಲೆ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತಾ 2 ವರ್ಷ ಏನು ಉಳ್ಕೊಂಡಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕಂಪ್ಲೀಟ್ ಮಾಡ್ತಾರಾ? ಮತ್ತೆ 2028ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹಿಂದೆ ಹೇಳಿಕೊಂಡಿದ್ದೂ ಉಂಟು. ಮತ್ತೆ ಅವರು ವಾಪಸ್ಸು ಬರ್ತಾರಾ? ಇಂತಹ ಸಾವಿರಾರು ಲಕ್ಷಾಂತರ ಪ್ರಶ್ನೆಗಳಿಗೆ ನಾವು ಕಾದು ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಏನಾಗ್ಬೋದು ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಕಮೆಂಟ್ಗಳಿಗೆ ಯಾವ ರೀತಿ ಜನರು ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದನ್ನು ನೀವೇ ಎಂಜಾಯ್ ಮಾಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.